Yeah.
विशालाक्षं गजाननमहर्निशं अनेकदन्तं भक्तानाम् एकदन्तं भवात्महे महागणपते नमः प्रार्थनां समर्पयामि। नमः सूर्याय सोमाय मङ्गलाय बुधाय च गुरुशुक्लनभ्यश्च राहवे केतवे नमः आदित्यादिनवग्रहदेवताभ्यो नमः प्रार्थनां समर्पयामि। ओं उग्रं वीरं महाजष्टं ज्वलन्तं दुर्दोमुखं नरसिंहं भेदनं भट्टमृत्युमृतनमाम्यहं लक्ष्मी नरसिंहाय नमः प्रार्थनां समर्पयामि। आवड देवरड प्रार्थना मल्तनचित्न कल्पोक्त पूजत्तावर भरपणंचित्न दोष इत्तन दूर इत्तन निवाರಣೆ ಮಂತ್ರಗಳು ಭರಪಣಂಚಿತ್ನ ಶಾಸ್ತ್ರ ವಿಚಾರ ಅವೇ ರೀತಿಯಾದ ನಮ್ಮ ಒಂಜಿ ಸಂಕಲ್ಪ ಮುಲ್ಪನಾಗ ದಾ ಬನ್ನಾಗ ಮಂಟಪಡ ಆ ಕಲಶಾರಾಧನೆ ಮಲ್ತೊಂದು ಅವ್ಯಪ್ರಕಾರವಾದ ಸ್ವಸ್ತಿಕಾರಾಧನೆ ಪೂರ ಮಲ್ಕೊಡೋ ಬಂತ ದಾಯ ಬನ್ನಾಗ ನಮ್ಮ ಮಲ್ದಿನಕ್ಕನೆ ನಮ್ಮ ನಿತ್ಯ ಪೂಜಾ ನೈಮಿತ್ತಿಕ ಪೂಜಾ ನಮ್ಮ ಇಲ್ಲಡ ಅನ್ನಾಗ ನಿತ್ಯ ಪೂಜೆ ಎಂಚ ನಮ್ಮ ದೇವರ ಫೋಟೋಗೆ ನಮ್ಮ ಎಂಚ ಆರಬಾರ್ದು ನಮ್ಮ ದಿನಾಲ ಒಂದು ಧೂಪ ಪತ್ರ ಅವೇ ರೀತಿಯಾದ ನೈಮಿತ್ತಿಕ ಪೂಜೆ ಬಂದಾಗ ಮಲ್ಪನಂಚಿತ್ನ ಆ ಕಲಶಾರಾಧನತ್ತಾವರ ಬರ್ಪಣಂಚಿತ್ನ ಆಧ್ಯಾತ್ಮಿಕ ಆದಿಭೌತಿಕ ಆದಿದೇವನ ಒಬ್ಬರ ನಿವಾರಣೆ ಅವಳು ಬಂಪಣಂಚಿತ್ನ ಉದ್ದೇಶ ಒಂದು ಮಲ್ಪನಂಚಿತ್ನ ಆ ಕಲಶಾರಾಧನತ್ತಾವರ ಗಂಗೆ ಜಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಜನ ಭಾರತ ಬರ್ಪಣಂಚಿತ್ನ ಆ ನದಿಗಳೆತ್ತಾವರ ಪೂಜೆ ಪೂಜೆ ಮಲ್ತೊಂದು ಅಲ್ಪ ಕಲಶಾರಾಧನೆ ಮಲ್ತೊಂದು ಐದು ಪಕ್ಕ ಆ ಸ್ವಸ್ತಿಕಾರಾಧನೆ ಮಲ್ತು ಅಲ್ಪ ಮಲ್ಪನಂಚಿತ್ನ ಷೋಡಶೋಪಚಾರ ಪೂಜತ್ತಾವರಲ್ಲ ಬರ್ಪಣಂಚಿತ್ನ ದೋಷ ಇತ್ತಿನ ನಿವಾರಣೆ ಆವಡೋಪನ ಉದ್ದೇಶ ಒಂದು ಅವ್ಯಪ್ರಕಾರವಾದ ಆ ಮಲ್ಪನಂಚಿತ್ನ ಉದ್ಯೋಗಗಳು ವ್ಯವಹಾರಗಳು ದಿನೇ ದಿನೇ ಅಭಿವೃದ್ಧಿ ಅವ್ಯಪ್ರಕಾರವಾದ ಆ ಶನೈಶ್ಚರ ನವಗ್ರಹ ಆದಿತ್ಯಾದಿ ನವಗ್ರಹ ಆದಿತ್ಯಾಯ ನಮಃ ಸೂರ್ಯಾಯ ಸೋಮಾಯ ಮಂಗಲಾಯ ಬುಧಾಯ ಚ ಗುರು ಶುಕ್ರಶನಿಭ್ಯಶ್ಚ ರಾಹವೇ ಗಿರವೇ ನಮಃ ಆದಿತ್ಯಾದಿ ನವಗ್ರಹ ದೇವತಾಗಳನ್ನು ಒಂದೊಂದು ಗ್ರಹಗಳು ಒಂದೊಂದು ಅನುಗ್ರಹ ಮಲ್ಪರೆ ಒಂದು ಆದಿತ್ಯ ಗ್ರಹ ಸೂರ್ಯಗ್ರಹೇ ಆದಿತ್ಯ ಗ್ರಹೇ ಅರ್ಕೇನ ವ್ಯಾಧಿನಾಶತ್ರಾದ ಬ್ರಹ್ಮಚಿತ್ನ ಆರೋಗ್ಯಪೂರ್ಣ ದೀರ್ಘಾಯುಷ್ಯ ಸಿಕ್ಕೋಡಾಂಡ ಆ ಆದಿತ್ಯನ ಅನುಗ್ರಹ ಇತ್ತಂಡ ಪಾಪು ಬಂದ್ಬಿಟ್ಟು ಅವೇ ಪ್ರಕಾರ ಚಂದ್ರಾತ್ ಆಯುಷ್ಯವರ್ಧನಂ ಪಾಲಾಶ ಸರ್ವಗಾಮತಃ ಬಂತು ಆ ಒಂದು ಆ ಚಂದ್ರಗ್ರಹ ಪ್ರೀತ್ಯರ್ಥವಾದ ನಮ್ಮ ಪೂಜೆ ಮಂತಂದಾಂಡ ನಮ್ಮ ಇಷ್ಟಕಾಮನೆ ಆದುಕೊಂಡು ಅಪೂರ ನಿವಾರಣೆ ಆಪಣವು ಬಂದ್ಬಿಟ್ಟಿತ್ನ ಅವೇ ಪ್ರಕಾರದ ಅಕ್ಕಸ್ಯ ಉದ್ಯರಭ್ಯಸ್ಯಾದ ಬಂತು ಭೂಮಿಗೆ ಸದೃಶವಾದ ದೋಷ ಇತ್ತನ್ನೋ ಪೂರ ಆ ಕುಜನ ಅನುಗ್ರಹ ಇತ್ತನ್ನ ಮಾತ್ರ ನಂಗೆ ಭೂಮಿನ ದಪ್ಪರಾಗ ಪಣ್ಣು ಬಂದ್ಬಿಟ್ಟಿತ್ನ ಪ್ರಕಾರ ಅವೇ ಪ್ರಕಾರ ಬುಧಸ್ಯ ಉದಂಬರ ಸುಬದ್ಧತಾ ಬಂತು ಬುಧಗ್ರಹೇ ನಂಗೆ ಬುದ್ಧಿಶಕ್ತಿನೇ ಕೊರಪೆ ಬಂದ್ಬಿಟ್ಟಿತ್ನ ಒಂದು ಶಾಸ್ತ್ರ ವಿಚಾರ ಅವೇ ಪ್ರಕಾರದ ಬೃಹಸ್ಪತಿ ಗ್ರಹೇ ಅಶ್ವತ್ಥೇನ ಪ್ರಜಾವೃದ್ಧಿ ಬಂತು ನಮ್ಮ ವೃದ್ಧಿನೇ ಆ ಅಶ್ವತ್ಥ ಗ್ರಹ ಗುರುಗ್ರಹ ದೇವರ ಅನುಗ್ರಹ ಬಂದ್ಬಂತು ಅವೇ ಪ್ರಕಾರವಾದ ಶುಕ್ರಗ್ರಹೇನ ಅನುಗ್ರಹದ ಔದುಂಬರದ ಸುಬುದ್ಧಿದ ಬಂತು ಶುಕ್ರಗ್ರಹ ತಾವರ ಸೌಭಾಗ್ಯನ ಪೂರ ಆ ಶುಕ್ರಗ್ರಹ ಅನುಗ್ರಹ ಮಲ್ಪೇ ಬಂದ್ಬಿಟ್ಟಿತ್ನ ಶಾಸ್ತ್ರ ಅವೇ ರೀತಿಯಾದ ಶನಿ ಶಮೇದೇ ಪಾಪಂ ನಮ್ಮ ಪೂರ್ವಜನ್ಮ ಮಲ್ತಿನ ಪಾಪಗ್ರಹಿಂದ ಒಬ್ಬ ನಿವಾರಣೆ ಶನಿಶ್ಚರಗ್ರಹ ಪೂರ್ಣಾನುಗ್ರಹ ಇತ್ತು ಮಾತ್ರ ಆ ಶನಿಶ್ಚರಗ್ರಹ ಪೂರ್ವಜನ್ಮ ಪಾಪ ಪೂರ ಪರಿಹಾರ ಆಗ್ಬಿಟ್ಟು ಬಂದ್ಬಿಡೋದು ಅವೇ ಪ್ರಕಾರದ ದೂರವಾದ ಆಯುಷ್ಯವರ್ಧನ ಆ ಆರೋಗ್ಯಪೂರ್ಣ ದೀರ್ಘಾಯುಷ್ಯವರ್ಧನ ಆ ರಾಹುನ ಅನುಗ್ರಹ ಇತ್ತು ಮಾತ್ರ ನಂಗೆ ಆಯುಷ್ಯಕ್ಕೆ ಬರುವಂಥ ದೋಷ ಇತ್ತು ಪೂರ ನಿವಾರಣೆ ಆಗ್ಬಿಟ್ಟು ಬಂದ್ಬಿಡೋದು ಅವೇ ಪ್ರಕಾರದ ಬ್ರಹ್ಮವರ್ಚಸ್ಯಾದ ಕೇತು ಹೂ ಬಂತು ಕೇತುಗ್ರಹ ಅನುಗ್ರಹ ಇತ್ತನ್ನ ಮಾತ್ರ ನಮ್ಮ ಮುಖಡು ಬ್ರಹ್ಮವರ್ಚಸ್ಸಿನ ಅನುಗ್ರಹ ಬಂತು ಅವೇ ರೀತಿಯಾದ ಪ್ರಧಾನ ದೇವತಾದ ಶನಿಶ್ಚಗ್ರಹನೇ ಮುಲ್ಪ ನಮ್ಮ ಆ ಮಠ ಮಧ್ಯೆ ಉಂಟು ಅವೇ ಪ್ರಕಾರ ಕಲಶ ಮಧ್ಯಡು ಅವೇ ಪ್ರಕಾರ ಸ್ವಸ್ತಿಕಾ ಮಧ್ಯಡು ಪೂಜೆ ಮಧ್ಯೆ ಅಂತ ಅವರು ಬರ್ಪಣಂಚಿತ್ತ ದೋಷ ಇತ್ತು ಒಬ್ಬನ ನಿವಾರಣೆ ಆಗ್ಬಿಡು ಅವೇ ಪ್ರಕಾರ ನಮ್ಮ ಯಂ ಚಿಂತೆಯದೇ ಕಾಮಂ ತಮ್ ಪ್ರಾಪ್ತೋ ನಿಶ್ಚಿತಂ ಬಂದ್ಬಿಡ್ಬೇಕಾದ್ರೆ ಆ ಪಂಚನಂಚನೆ ಆ ಕಲ್ಪೋಕ್ತ ಜ್ಞಾನ ಪಂಚನ ಆ ಕಲ್ಪೋಕ್ತ ಪೂಜೆತ್ತಾವರ ಬರ್ಪಣಂಚಿತ್ತನೆ ಒಂದು ದೋಷ ಇತ್ತಲ್ಲ ಒಬ್ಬನ ನಿವಾರಣೆ ಆಗ್ಬಿಡು ಅವೇ ಪ್ರಕಾರ ನಮ್ಮ ಜೀವನದಲ್ಲ ಉದ್ಯೋಗನ ಅನುಗ್ರಹ ಮಲ್ತುಕೊರದು ಪೂರ್ಣಾನುಗ್ರಹ ಮಲ್ತುಕೊರಡು ಬಂದು ದೇವರಡ ಭಕ್ತಿಡ ಶ್ರದ್ಧೆಡು ಪ್ರಾರ್ಥನೆ ಮಾಡ್ತಾರೆ ಮಾಂತೆಲ್ಲ ಬಣ್ಣೆ ನಮಃ ಸೂರ್ಯಾಯ ಚಂದ್ರಾಯ ಮಂಗಲಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ ಆದಿತ್ಯ ಓಂ ಧಾಂಜನಿ ಚಕ್ರಹಾಂತ್ರ್ಯಾವಶ್ರೀ ಲಕ್ಷ್ಮೀ ನರಸಿಂಹಾಯ ನಮಃ ಮನೋದಿಷ್ಟ ಪ್ರಾರ್ಥನಾಂ ಸಮರ್ಪಯಾಮಿ ಇಂದಿರಾರಮಣ ಗೋವಿಂದ ಯಾನಿ ಕಾನಿಗೆ ಪಾಪಾನಿ
सदना सदना सन्तु जीवन्तु शरदां शतं सर्वे भवन्तु सुखिनः सर्वे सन्तु निरामय सर्वे भद्राणि पश्यन्तु मा कश्चित् दुःखभाग् भवेत्। ॐ पूर्णमदं पूर्णमिदं पूर्णात् पूर्णमुदच्यते